ಸಂಘ ಪರಿವಾರದ ಹಿನ್ನೆಲೆಯ ವ್ಯಕ್ತಿಯನ್ನ ಕರೆಸಿ ಪೂಜೆ ಮಾಡಿದ್ರಿ ಅನ್ನುವಂಥದ್ದು ನಾನು ಕರೆದದ್ದಲ್ಲ. ತಮಗೆ ಸವಾಲು ಅಂತ ಅನಿಸಿತ್ತು. ಏನ್ರಿ ಹಳ್ಳಿ ಹೆಂಗಸರೆಲ್ಲ ಏನು ಹೋರಾಟ ಮಾಡೋದು? ನೆತ್ತರು ಹರಿಸುವುದು ಮತ್ತು ಲವ್ ಜಿಹಾದ್, ಒಬ್ರನ್ನೊಬ್ರು ತಾಗಿಸಿ ವೋಟ್ ಬ್ಯಾಂಕ್ ಮಾಡೋದು ಇದೆಲ್ಲ ಅದಕ್ಕೆ ಒಳ್ಳೆ ರಾಜಕೀಯ ಅಂತ ಹೇಳುದಿಲ್ಲ. ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದ್ರೆ ಯಾರನ್ನ ನೆನಪಿಸಿಕೊಳ್ತೀರಿ, ಯಾರಿಗೆ ಹೇಳ್ತೀರಿ? ಎರಡು ಪ್ರಕರಣ ಕರಾವಳಿಯನ್ನ ಮತ್ತೆ ಕಣ್ಣೀರಲ್ಲಿ ತೋರಿಸಿದ್ದು. ಒಂದು ನೆಟ್ಟಾರ್ ಕೊಲೆ ಪ್ರಕರಣ, ಇನ್ನೊಂದು ಫಾಜಿಲ್ ಕೊಲೆ ಪ್ರಕರಣ. ಇಬ್ಬರು ಅಮಾಯಕರ ಜೀವ ಹೋಗಿದೆ. ಇದಕ್ಕಿಂತ ಮೊದಲು ಬೇರೆ ಬೇರೆ ಪಕ್ಷಗಳಿಗೆ ಇದೆಲ್ಲವೂ ಕೂಡ ಲಾಭ ಆದಂಥದ್ದು. ಎರಡೂ ಕೋಮಿನವರು ಹೋಗಿದ್ದಾರೆ. ಎರಡೂ ಕೋಮಿನವರ ಮನೆಗಳು ಸಂಪೂರ್ಣವಾಗಿ ವಿನಾಶದ ಹಂತಕ್ಕೆ ಹೋಗಿವೆ. ನಾವು ನೋಡಿದ್ದೇವೆ ಅದನ್ನು. ಈ ಎರಡು ಪ್ರಕರಣ ರಾಜಕೀಯವಾಗಿ ಹೇಗೆ ಯಾರಿಗೆ ಲಾಭ ಮತ್ತು ಎರಡೂ ಮನೆಗೆ ತಾವು ಹೋಗಿದ್ದೀರಿ ಅಂತ ಅನ್ಸುತ್ತೆ. ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ನೋಡಿ. ಕಳ್ಕೊಂಡವರು ಅದು ನೋವಿನ ವಿಚಾರ. ಆದರೆ ರಾಜಕಾರಣಿಗಳಿಗೆ ಅದು ನೀವು ಹೇಳಿದಾಗೆ ನಮಗಂತೂ ಲಾಭ ಅಲ್ಲ. ಎರಡವೂ ನಮಗೆ ಫಾಜಿಲ್ ಸತ್ತ, ಆದರೆ ಅದರಿಂದ ನನ್ನ ಪಾರ್ಟಿಗೆ ಏನು ಲಾಭ ನನಗೆ ಕಾಣೋದಿಲ್ಲ. ಆದರೆ ನೆಟ್ಟಾರು ತೀರ್ಕೊಂಡಾಗ ಒಂದು ಸ್ವಲ್ಪ ಬದಲಾವಣೆಯನ್ನು ಊಹಿಸಬಲ್ಲೆ. ಯಾಕಂದರೆ ಯಾರು ಶರತ್ ಮಡಿವಾಳ ಸತ್ತ. ಶರತ್ ಮಡಿವಾಳನ ಮನೆಗೂ ಹೋಗಿದ್ದೆ. 50,000 ಜನ ಸೇರಿದ್ರು ಶವ ಬರುವಾಗ. ಪಾರ್ಟಿ ಗೆದ್ದಿದೆ. ಯಾರ್ದು? ಹೆಣ ತಂದವರದ್ದು. ಅವರ ಮನೆಗೆ ಏನು ಸಿಕ್ಕಿದೆ? ಅಲ್ಲಿ ಹೋಗಿ ನೋಡಿದರೆ ಅವರ ಶರತ್ ಮಡಿವಾಳನ ತಾಯಿ ನನ್ನ ಊರಿನ ಅವಳು. ಆಗಿರುವಾಗ ಆ ಮನೆಯ ನೋವು ಎಲ್ರಿ ಲಾಭ ಯಾರಿಗೋ. ನೆಟ್ಟಾರು ಪ್ರಕರಣದಲ್ಲಿ ಸ್ವಲ್ಪ ಬದಲಾವಣೆ. ಅಲ್ಲಿಯ ಅವತ್ತಿನ ಒಂದು ಪ್ರಕರಣ ಇದನ್ನೇ ಟರ್ನ್ ಮಾಡಿತು. ಅವರ ಮನೆ ಬದುಕಿತು, ಮನೆ ಉಳಿಯಿತು, ಮನಸ್ಸು ಹೋಗಿ ನೋವಲ್ಲಿ ಮುಳುಗಿತು. ಆದರೆ ಮನೆಯವರಿಗಾದರೂ ಏನೋ ಸ್ವಲ್ಪ ಸಾಕಾರ ಆಯಿತು. ಅದಕ್ಕಿಂತಲೂ ನೀವು ಇದನ್ನೇ ಹೇಳ್ತೀರಿ. ನಾನು ಹೆಚ್ಚಿನಲ್ಲೂ ಹೋಗಿದ್ದೇನೆ. ಹರೀಶ್ ಪೂಜಾರಿ ಅಂತ ಒಬ್ಬ ಸತ್ತ, ಕೊಲೆ ಆಯಿತು. ಪಾಪ 4 ನೀವೇ ಆಲೋಚನೆ ಮಾಡಿ. ಒಬ್ಬಳು ತಂಗಿ, ತಂದೆ, ತಾಯಿ. ತಂದೆ ರಿಜೆಕ್ಟ್ ಕೇಸು, ಹಾಸ್ಪಿಟಲ್ನಿಂದ ವಾಪಸ್ ಮನೆಗೆ ಬಂದವರು. 4 ಲಾಡು ತಂದು, ದೀಪಾವಳಿ ಸಿಹಿ ತಿನ್ನಬೇಕು, 4 ಲಾಡು ತಂದು ತಾಯಿಗೊಂದು ಬಾಯಿಗೆ ಕೊಟ್ಟು, ತಂಗಿಯ ಕೈಯಲ್ಲಿ ಕೊಟ್ಟು, ತಂದೆಗೊಂದು ಕೊಡಿ ನಾನು ಬಂದು ತಿಂತೇನೆ ಅಂತ ಹೇಳಿ ಹಾಲಿಗೆ ಅಂತ ಹೋದವ. ಹತ್ತಿರದ ಮುಸ್ಲಿಂ ಹುಡುಗನ ಜೊತೆಯಲ್ಲಿ ಸ್ಕೂಟರಲ್ಲಿ ಬರುವಾಗ ಕೊಂದದ್ಯಾರು? ಅವ ಮುಸ್ಲಿಂ ಅಂತ ಹೇಳಿ ಹಿಂದೂಗಳು ಕೊಂದರು, ಗೊತ್ತಾಯ್ತಲ್ಲ. ಆದರೆ ಅವ ಹಿಂದೂ ಅಲ್ವಾ, ಅದನ್ನು ಮುಸ್ಲಿಂ ಅಂತ ಹೇಳಿದರು. ಕೊಲ್ಲುದು ಯಾರೇ ಕೊಲ್ಲಿ, ಆದರೆ ಆ ಸ್ಥಿತಿ ಇದೆ ಅಲ್ಲ. ಇವ ಸತ್ತಿದ್ದಾನೆ, ಜನ ಆಳ್ತಾರೆ, ಶವ ತೆಗೆದಿದ್ದೆ, ತಂದೆಗೆ ಗೊತ್ತಿಲ್ಲ. ಆಚೆ ರೂಮಲ್ಲಿ ನಾನು ಮರುದಿನ ಹೋದೆ. ಮಗಳು ಅಳುವಾಗ ಕಣ್ಣೀರು ಅವಳು ಅಳ್ತಾ ಇದ್ಲು. ಅವಳ ಕಣ್ಣೀರು ಒರೆಸಿ ಆ ಮುದುಕ ಹೇಳ್ತದೆ, ಬುಲ್ಪೊಚ್ಚಿ ಈ ಎಂಕದಲ್ಲ ಪೂಜಿ ಇದೇ ಬುಲ್ಪುಣಿ ಅಂತ ಕೇಳ್ತಾರೆ. ಈ ಪರಿಸ್ಥಿತಿ ಆಯ್ತಲ್ಲ. ಮಗ ಸತ್ತು 4 ದಿನದಲ್ಲಿ ತಂದೆ ತೀರ್ಕೊಂಡ್ರು. ಆ ತಾಯಿ, ಆ ಮಗಳು ಆ ಮನೆಯಲ್ಲಿ ಬದುಕುವುದು ಹೇಗೆ? ಮನೆಯನ್ನೇ ಬಿಟ್ಟು ಹೋಗಿಬಿಟ್ರು. ಅವರಿಗೆ ಮನೆ ಇಲ್ಲ, ಮಠ ಇಲ್ಲ, ಸರಕಾರದಿಂದ ಹಣ ಇಲ್ಲ. ಸರಕಾರ ನೀವು ಕೊಡ್ತೀರಲ್ಲ, ನೀವು ಸರಕಾರ ಕೊಡೋದಿದ್ರೆ ಯಾರ್ಯಾರನ್ನು ಕೊಲೆ ಆಗಿದೆ ಆ ಮನೆಗೆಲ್ಲ ಕೊಡಬೇಕಣ್ಣ. ಸರಕಾರ ನಿಮ್ಮ ಒಬ್ಬರದ್ದು ಯಾರ್ದು ಕಾಂಗ್ರೆಸ್ಸಿನವ್ರದ್ದು ಅಲ್ಲ, BJP ಅವ್ರದ್ದು ಅಲ್ಲ, ಸಾರ್ವಜನಿಕರ ಸರಕಾರದಲ್ಲಿ ಬಂದಂಥ ಹಣ ಇದೆಲ್ಲ ಫಾಜಿಲ್ಗೂ ಕೊಡಬೇಕಿತ್ತು, ಇಲ್ಲಿ ಮಸೂದಿಗೂ ಕೊಡಬೇಕಿತ್ತು, ಎಲ್ಲರಿಗೂ ಕೊಡಬೇಕಿತ್ತು.
ನೀವು ಒಬ್ಬರಿಗೆ ಮಾತ್ರ ಕೊಟ್ಟರೆ ಜಾತಿಯದ್ದು ಮಾತ್ರ ನೀವು GST ತಗೊಳ್ತೀರಾ, ಜಾತಿಯವರದ್ದು ಮಾತ್ರ ನೀವು ಟ್ಯಾಕ್ಸ್ ತಗೊಳ್ತೀರಾ, ತಪ್ಪಲ್ವಾ? ನಾನು ಹೇಳೋದು ಎಲ್ಲರೂ ಯಾವ ಮನೆ ನಿಮ್ಮ ಪಾರ್ಟಿಯಿಂದ ಕೊಡ್ತೀರಿ ಕೊಡಿ, ನಿಮ್ಮ ಪಾರ್ಟಿ ಹುಡುಗ ಪ್ರವೀಣ ನನಗೂ ಆತ್ಮೀಯ ಹಾಗೆ ಅಂತ ನೀವು ಪ್ರವೀಣನಿಗೆ ಕೊಡುವಾಗ ಸರಕಾರದಿಂದ ಕೊಡುವಂಥದ್ದನ್ನು ಅಲ್ಲಿಗೆ ಯಾಕೆ ಕೊಡಲಿಲ್ಲ? ಆ ಮನೆಯ ನೋವುಗಳು, ಆ ಮನೆಯ ಕಣ್ಣೀರು ಅದನ್ನು ಯಾರು ಒರೆಸೋರು? ನೀವು ಆಡಳಿತ ಮಾಡುವಾಗ ನಿನ್ನ ಜಾತಿ ನೋಡಿ ಮಾಡೋದಿದ್ದರೆ, ನಿಮ್ಮ ಧರ್ಮ ನೋಡಿ ನೀವು ಆಳ್ವಿಕೆ ಮಾಡೋದಿದ್ದರೆ ಆ ಸರಕಾರ ಖಂಡಿತವಾಗಿಯೂ ಜನಸಾಮಾನ್ಯರಿಗೆ ರಕ್ಷಣೆ ಕೊಡುವುದಿಲ್ಲ. ಈಗ ನಿಮಗೆ ನಿಮ್ಮ ಓಟು ಬರಬೇಕು ಅಂತ ಹೇಳಿ ನಾನು ಎಲ್ಲರನ್ನು ಕರಿತೇನೆ ಅಂತ ಕರಿಬಹುದು. ನೀವು ಏನು ಮಾಡಬೇಕು? ದೇಶಕ್ಕೆ ತೊಂದರೆ ಬರುವಂಥ ಸಮಸ್ಯೆಗಳು ಬಂದಾಗ ಕಾನೂನಿನ ಅಡಿಯಲ್ಲಿ ಅದನ್ನು ಟೈಟ್ ಮಾಡಿ, ದೇಶದ್ರೋಹಿಗಳು ಯಾರಿದ್ದಾರೆ ಅಂಥವ್ರನ್ನು ನೋಡಿ ಗಲ್ಲಿಗೆ ಹಾಕಿ. ಅವನ ಜಾತಿ ನೋಡಿದರೆ ಹಿಂದೂ ಅನ್ಯಾಯ ಮಾಡ್ಬೋದು, ಮುಸ್ಲಿಂ ಮಾಡಬಾರ್ದು, ಮುಸ್ಲಿಮ್ ಅನ್ಯಾಯ ಮಾಡ್ಬೋದು, ಹಿಂದೂ ಮಾಡಬಾರ್ದು ಅಂತ ಹೇಳೋದಿದೆಲ್ಲ ಇದು ಭಾರತಕ್ಕೆ ಸಂಬಂಧಪಟ್ಟ ವಿಚಾರವೇ ಅಲ್ಲ. ಭಾರತದ ಸನಾತನ ಧರ್ಮ ಅಂತ ಹೇಳಿದರೆ ಎಲ್ಲವನ್ನು ಗೌರವಿಸಿ, ಎಲ್ಲರನ್ನು ಪ್ರೀತಿಸಿ, ಎಲ್ಲರ ಒಟ್ಟಿಗೆ ಇರುವಂಥದ್ದು. ಒಂದು ಹೇಳ್ತೇನೆ, ಸರಿ ಆಗ್ತದ ತಪ್ಪ ಗೊತ್ತಿಲ್ಲ, ನೀವು ದೇವರನ್ನು ಭಾರತದಲ್ಲಿ ಹಿಂದೂಗಳಾಗಿ ಪೂಜೆ ಮಾಡ್ತಿದ್ರೆ ಎಲ್ಲ ದೇವರ ಕೈಯಲ್ಲೂ ಆಯುಧ ಇದೆ. ಯಾಕೆ ನೀವು ಪೂಜೆ ಮಾಡ್ತೀರಿ? ಯಾವುದೇ ದೇವರು ಆಯುಧ ಎತ್ತಿ ನಮಗೆ ಏನಾದರೂ ಆಶೀರ್ವಾದ ಮಾಡಲಿಕ್ಕ? ನಿಮಗೆ ಅನ್ಯಾಯ ಆದಾಗ ನೀನು ಅಸ್ತ್ರ ಹಿಡಿ. ಹಾಗೆಯೇ ನೀನು ಯಾವತ್ತೂ ಸೌಮ್ಯವಾಗಿ ಇರು ಅಂತ ಹೇಳುವಂಥ ತತ್ವಕ್ಕೆ ನಮ್ಮ ದೇವರುಗಳ ಚಿತ್ರಣವನ್ನು ಯಾರೋ ಹಿಂದಿಂದ ರವಿವರ್ಮನಂಥವರು ಬರೆದುಕೊಂಡು ಬಂದಿರಬಹುದು ಅಂತ ನನ್ನ ಅನಿಸಿಕೆ. ಆದ ಕಾರಣ ನನ್ನ ಮನವಿ, ಎಲ್ಲರೂ ಎಲ್ಲ ಧರ್ಮದವರು ಅಣ್ಣ ತಮ್ಮಂದಿರ ಹಾಗೆ, ಅಕ್ಕ ತಂಗಿಯರ ಹಾಗೆ ಬದುಕಿ ಬಾಳಿದರೆ ಯಾವುದೇ ಸಮಸ್ಯೆಗೆ ಅವಕಾಶ ಇಲ್ಲ. ಹಾಗೆ ಭಾರತ ಆಗಬೇಕು ಅಂತ ಹೇಳುವ ಕಲ್ಪನೆ, ಬಯಕೆ, ಅಪೇಕ್ಷೆ ಅದು ನಂದು. ರಾಜಕೀಯ ನಾಯಕರು, ರಾಜಕೀಯ MLAಗಳೆಲ್ಲ ವಿಧಾನಸೌಧದಲ್ಲಿ ಅಣ್ಣ ತಮ್ಮಂದಿರಂತ ಇರ್ತಾರೆ, ಇಲ್ಲಿ ಬಂದರೆ ಹಾಗಿರುವುದಿಲ್ಲ, ಕಾರ್ಯಕರ್ತರು ಹಾಗಿರಬೇಕು ಅಂತ ನೀವು ಕೇಳ್ಕೊಡೋದು ಅಲ್ಲ ಅಣ್ಣ. ನೋಡಿ, ಯಾರೋ ಇರ್ತಾನೆ ಅಂತ ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಶಕ್ವಕ್ಕ ಹೇಗಿದ್ದಾರೆ ಅಂತ ನೋಡಿ. ನಾನು ನನ್ನ ವಿಚಾರ ಹೇಳ್ಬೋದು, ನೀವು ಹೇಗಿರ್ತೀರಿ ಅಂತ ನೀವು ಇರಬೇಡಿ ಹಾಗೆ ಅಂತ ಹೇಳ್ಬೋದು. ನೀವು ರೌಡಿಗಳನ್ನು ತಂದು ರಾಜಕೀಯಕ್ಕೆ ಹಾಕಿದರೆ ಸರಿ ಹೇಳ್ತೀರಿ ಅಂತ ಆದರೆ, ನೀವು ಲಂಚ ತೆಗೆಯುವುದು ತಪ್ಪಲ್ಲ ಅಂತ ಹೇಳುವುದ ಹೌದಾಗಿದ್ದರೆ ಅದಕ್ಕೆ ಹೊಣೆ ಯಾರು ಹೇಳಿ? ನನಗೆ ಕಾಣ್ತದೆ ನೀವೇ. ಯಾಕೆ ಗೊತ್ತಾ? ಯಥಾ ರಾಜ ತಥಾ ಪ್ರಜಾ ಅಂತ ಆವತ್ತಿತ್ತು. ರಾಜ ಒಳ್ಳೆಯವನಾಗಿದ್ದರೆ ಪ್ರಜೆಗಳು ಒಳ್ಳೆಯದಾಗಿರ್ತಾರೆ. ಈಗ ಹಾಗಿಲ್ಲ ಅಣ್ಣ. ಯಥಾ ಪ್ರಜಾ ತಥಾ ರಾಜ. ನೀವು ಒಳ್ಳೆಯವರ, ನೀವು ಕರೆಕ್ಟ್ ಇದ್ದೀರಾ? ಯಾಕಾಗ್ತದೆ? ಯಾವುದು ಈ ಕೋಮು ಜಯಾದ ಎಲ್ಲ ಬರ್ತದಲ್ಲ. ನಾನು ನೀವು ಸರಿ ಇದ್ರೆ ಹೇಗೆ ಬರ್ತದೆ? ಯಾಕೆ ಬರ್ತದೆ? ನನ್ನ ಪ್ರಶ್ನೆ ಅದು. ನಾವು ನೋಡಿ, ಯಾರೊಬ್ಬ ಹೇಳ್ತಾನೆ ಅಲ್ಲಿ ಹಾಗಾಯ್ತು, ಇಲ್ಲಿ ಹೀಗಾಯ್ತು ಅಂತ. ನೀವು ಅಲ್ಲಿ ಆಯ್ತಾ, ಇಲ್ಲಿ ಬೆಂಕಿ ಹಚ್ಚುವ. ಯಾರ ಈ ಬೆಂಕಿ ಹಚ್ಚಿದವ ಒಳಗೆ ಹೋಗ್ತಾನೆ, ಬೆಂಕಿ ಹಚ್ಚಿಸಿದವ ಯಾರಿಗೂ ಸಿಗುವುದಿಲ್ಲ. ಅದಕ್ಕಾಗಿ ಅದನ್ನು ಇವತ್ತಿನ ಯುವಕರು ತಗೊಳ್ಬೇಕು. ಅದನ್ನು ನಾನು ಎಲ್ಲಿದ್ದೇನೆ ಅಂತ ಹೇಳುವುದನ್ನು ತಿಳಿಸ್ಬೇಕು. ನಾನು ನನ್ನ ತಂದೆ ತಾಯಿಗೆ ಏನು ಮಾಡಿದ್ದೇನೆ ಅಂತ ಹೇಳುವುದನ್ನು ಯುವಕರು ಆಲೋಚನೆ ಮಾಡಬೇಕು. ಯಾರೋ ಹೇಳಿದಂತೆ ನಾನು ಹೋದರೆ ಸಮಾಜದಲ್ಲಿ ನಾನೊಬ್ಬ ರೌಡಿ ಆಗ್ತೇನೆ, ನಾನೊಬ್ಬ ದುಷ್ಟ ಆಗ್ತೇನೆ, 4 ಕೇಸು ಹಾಕಿಸಿಕೊಂಡ ಮೇಲೆ ಜನ ನನ್ನನ್ನು ತಿರಸ್ಕರಿಸ ಬಿಡ್ತಾರೆ ಅಂತ ಯುವಕರು ನೆನೆಸಿಕೊಂಡ್ರೆ ಬಿಸಿ ರಕ್ತ ಆಗಿರ್ಬೇಕು. ಎಲ್ಲಿ ಅನ್ಯಾಯ ಆದಾಗ ಮಾತ್ರ. ಅನ್ಯಾಯವನ್ನು ಎದುರಿಸುವ ಶಕ್ತಿಯನ್ನು ಯುವಕರು ಬೆಳೆಸಿಕೊಂಡು ಎಲ್ರಿಗೂ ಗೌರವ, ಪ್ರೀತಿ, ವಿಶ್ವಾಸ ತೋರಿಸುವಂತಹ ಜಗತ್ತಿನಲ್ಲಿ ಬೆಳೆದರೆ ಭಾರತ
ಭಾರತ ವಿಶ್ವ ಮಾನ್ಯತೆ ಪಡಿಬಹುದು, ಇಲ್ಲದಿದ್ದರೆ ನೋವಿನ ಸಂಗತಿ ಬರಬಹುದು. ಓಕೆ, ನೀವು ಗಮನಿಸಿದ ಹಾಗೆ, ಶಕುಂತಲ ಶೆಟ್ಟಿ ಅವರು ಗಮನಿಸಿದ ಹಾಗೆ ಸದ್ಯಕ್ಕೆ ಪುತ್ತೂರಿನಲ್ಲಿ ಅಭಿವೃದ್ಧಿ ಹೇಗಿದೆ, ಹೇಗೆ ನಡೀತಾ ಇದೆ? ನೋಡಿ, ನಾನು ಎಷ್ಟು ಹೇಳ್ಬಹುದು ಅಂತ ನನಗೆ ಅರ್ಥ ಆಗೋದಿಲ್ಲ. ಹೆಚ್ಚಿನ ಕೆಲಸಗಳು ನಾನು ತಂದದ್ದು, ನಾನು ಮಾಡಿದ್ದು ಇವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದು ಆಗಿಲ್ಲ. ನಾನು ಉದಾಹರಣೆ ಕೊಡ್ತೇನೆ. ಕ್ರೀಡಾಂಗಣಕ್ಕೆ ಇಡೀ ಇದಕ್ಕೆ ಅಂಥೇಳಿ 14 ಕೋಟಿ ಮಂಜೂರಾಯಿತು. 3 ಕೋಟಿ ರಿಲೀಸ್ ಆಗಿ 3 ವರ್ಷ ಆಯಿತು. ಎಲ್ಲೋಯ್ತು ಒಂದು ಹಣ? ಯಾಕೆ ನೀವು ಮಾಡಲಿಲ್ಲ? ಒಂದು ಹೇಳುವಾಗ ಸ್ಟೇಟ್ಮೆಂಟು ನೋಡಿದೆ ಹಿಂದೆ ನಾನು ಕೊಟ್ಟಾಗ, ನಾವು ಹೊಸತಾಗಿ ಮಾಡ್ತೇವೆ. ಮಾಡಿಯಪ್ಪ, ನೀವು ವಸ್ತು ಮಾಡಿ, ಬೇಡ ಅಂತ ಯಾರು ಹೇಳ್ತಾರೆ? ಬಂದ ಹಣವನ್ನು ಕೊಂಬೆಟ್ಟಿನಲ್ಲಿ ನೀವು ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ಬೋದಿತ್ತಲ್ಲ, 3 ಕೋಟಿ. ಅದು ಮಕ್ಕಳಿಗೆ ಬೇಕು. ಮಕ್ಕಳೇನು ಸಿಂಥೆಟಿಕ್ ಟ್ರ್ಯಾಕಲ್ಲಿ ಓಡಿದರೆ ಆಗೋದಿಲ್ವಾ? ಯಾಕೆ ಮಾಡಲಿಲ್ಲ? ಇನ್ನೊಂದು, ಮಹಿಳಾ ಕಾಲೇಜಿಗೆ 5.5 ಕೋಟಿ ಬಂದು 3 ವರ್ಷ ಆಯಿತು. ಯಾಕೆ ಇನ್ನೂ ಮಾಡಲಿಲ್ಲ? ನಾನಿದ್ದಾಗ ರಿಲೀಸ್ ಮಾಡಿಸಿದ್ದು, ಅದು ಬಂದು ಹಣ ಆಯಿತು. ಕಾಲೇಜು ಅದೇ ತಾಲೂಕು ಆಫೀಸಲ್ಲಿ ನಡೀತಾ ಇದೆ, ಮಹಿಳಾ ಕಾಲೇಜು. ಅದು ಬಿಡಿ. ಮೊನ್ನೆ ನಾವು ಕಬಕದಲ್ಲಿ ಸ್ಟ್ರೈಕ್ ಮಾಡಿದೆವು, ನಿಮ್ಗೆ ಗೊತ್ತಿರ್ಬೋದು, ರಸ್ತೆ ಬಗ್ಗೆ. ನಿಮ್ಮ ಪತ್ರಿಕೆಯಲ್ಲೇ ಬಂತು. ನಮ್ಮ ಡಾಕ್ಟರ್ ರಾಜಾರಾಮರು ನಾಳೆ ಅದು ಪ್ರತಿಭಟನೆ ಅಂತ ಕೊಟ್ಟರು. ನಮ್ಮ ಹೇಮನಾಥ ಶೆಟ್ಟರು ಅದು ಮುಂದುವರೆದಿದೆ, ಅದು ಆಫೀಸಿಂದ ಹೇಳಿದರು, ಏನು 15 ದಿವಸದಲ್ಲಿ ಶುರು ಮಾಡ್ತೇವೆ ಅಂತ ಹೇಳಿದರು ಅಂತ. 15 ದಿವಸ ಹೋಗಿ 1.5 ತಿಂಗಳಾಯಿತು, ಕೆಲಸ ಆಗಲಿಲ್ಲ. ಅದು ಅಲ್ಲಿ ಈಗ ನೀವು ಹೋಗಿ ಕಬಕದಲ್ಲಿ ನೋಡಿ, 13 ಕೋಟಿ ಮಂಜೂರು ಮಾಡಿದ ಶಾಸಕರಿಗೆ ಅಭಿನಂದನೆ ಕೊಟ್ಟಿದ್ದಾರೆ. ಆದರೆ ಅದು ಇವರು ಮಂಜೂರು ಮಾಡಿಸಿದ್ದಲ್ಲ, ನನ್ನ ಕಾಲದಲ್ಲಿ ಆದದ್ದು 23 ಕೋಟಿಯ ಕೆಲಸ. ಅದು ಅವ ಕಾಂಟ್ರಾಕ್ಟರು ಅದನ್ನು ಸ್ವಲ್ಪ ಅಗಲ ಮಾಡಿ ಅಲ್ಲಿಗೆ ಜಲ್ಲಿ ಹಾಕಿ ಅದನ್ನು ಬಿಟ್ಬಿಟ್ಟು ಏನೋ ಅವ್ರದ್ದು ಬ್ಲ್ಯಾಕ್ ಲಿಸ್ಟಿಗೆ ಬಿತ್ತಂತೆ. ಬ್ಲ್ಯಾಕ್ ಲಿಸ್ಟಿಗೆ ಬಿದ್ದಾಗ ಅವರನ್ನು ಅದರಿಂದ ತೆಗೆದಾಗ ಅವರ ಕೆಲಸ ಎಷ್ಟಾಗಿದೆ ಅಂತ ಹೇಳಿದರೆ 13 ಲಕ್ಷದ ಕೆಲಸ ಆಗಿದೆ. ಉಳಿದದ್ದು 10 ಕೋಟಿ. 13 ಕೋಟಿದು ಕೆಲಸ ಆಗಿದೆ, 10 ಕೋಟಿ ಉಳಿದದ್ದು. ಪ್ಲಸ್ ಅವರಿಗೆ ಪೆನಾಲ್ಟಿ ಹಾಕಿದ್ದು, ದಂಡ ಹಾಕಿದ್ದು 3 ಕೋಟಿ. ಆ 13 ಕೋಟಿ ಕಬಕದಿಂದ ಸಾಲೆತ್ತೂರುವರೆಗೆ ಆಗುವಂತಹ ಮಾರ್ಗ ಅಂತ ಅದು ಬಂದಿದೆ ಅಷ್ಟೇ. ಬಂದದ್ದು ಯಾವತ್ತು? ಹಿಂದಿನ MLA ಇದ್ದಾಗ ಮಾಡಿದಂತಹ ಮಂಜೂರಾದ ಹಣ 13 ಕೋಟಿ. ಇನ್ನೂ ಕೆಲಸ ಶುರುವಾಗಲಿಲ್ಲ. ಒಮ್ಮೆ ಹೋಗಿ ನೋಡಿ, ಎಲ್ಲುಂಟು. ಉದಾಹರಣೆ ಒಂದೊಂದಷ್ಟೇ ಕೊಡ್ತೀರಿ, ಹಳ್ಳಿಯ ರಸ್ತೆಗಳು ಆಗ್ತಾ ಇದ್ದಾವೆ ಅಂತ ಹೇಳ್ತಾರೆ. ಅಯ್ಯೋ, ನಾನು ಅದೇ ಹೇಳಿದ್ದು ನಿಮಗೆ. ನಾನು ಕೊಡ್ತಾ ಹೋಗಬೇಕು, ಆದರೆ ಆಗ್ತಾ ಇಲ್ಲ. ಆದರೆ ಸಂತೋಷ ನನಗೆ. ಏನು ಶಾಸಕರು ನನಗೇನಾದರೂ ಅನ್ಯಾಯ ಮಾಡಿದಾರ? ನಾನೇನಾದರೂ ಅವರಲ್ಲಿ ಕೇಳಿದ್ದೇನಾ? ನೋಡಿ, ನಾನೇನೋ ಕೇಳಿ ನಾನು ಕೇಳಿದ್ದು ಕೊಡಲಿಲ್ಲ ಅಂತ ಹೇಳಿದರೆ ಅವರಿಗೆ ಆರೋಪ ಹಾಕ್ಬೋದು. ಅವರ ವೈಯಕ್ತಿಕ ನನಗೆ ಏನಿಲ್ಲ. ಅವರಿಗೂ ನನಗೂ. ನಾನು MLA ಆಗಿದ್ದಾಗ ಅವರು ಸೆಕ್ರೆಟ್ರಿ ಆಗಿದ್ದವರು ಪಕ್ಷದ, ನನ್ನ ಆತ್ಮೀಯರೇ. ಅವರು ಸಿಕ್ಕಿದ್ರೆ ಹೇಳ್ತಾರೆ, ಯಾನ ಅರೆ ಕಾಯ್ತಾ ಡಿಟೇಬಲ್ ಏನೇ ಅಂತ ಹೇಳ್ತಾರೆ. ನಾನು ಪಕ್ಷದಲ್ಲಿದ್ದಾಗ ಅವರು ಬೇರೆ ಪಕ್ಷದಲ್ಲಿಂದ ಬಂದವರು. ಅಂದರೆ ನಾನು ಹೇಳೋದು, ಅವರು ಸತ್ಯ ಹೇಳ್ತೇನೆ. ಅವರ ಬಗ್ಗೆ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತದೆ. ಅವರು ಪಕ್ಷಕ್ಕೆ BJPಗೆ ಬಂದ ಮೇಲೆ ತಾಲೂಕ್ ಪಂಚಾಯತ್ ಸದಸ್ಯರಾದರು, APMC ಸದಸ್ಯರಾದರು, ಕ್ಯಾಂಪ್ಕೋ ಡೈರೆಕ್ಟರ್ ಆದರು, ಜಿಲ್ಲಾಧ್ಯಕ್ಷರಾದರು. ನಾನಿದ್ದಾಗ ತಾಲೂಕು ಸೆಕ್ರೆಟ್ರಿ ಆಗಿದ್ದರು. ಇದೆಲ್ಲ ಆದ ಅವರು
MLA ಆದಾಗ ಯಾಕೆ ಹೀಗೆ ಆದರು ಅಂತ ನನಗೆ ಅಂದರೆ ಅನುಭವ ಇದೆ. ಎಲ್ಲದರಲ್ಲೂ ಅನುಭವ ಇದ್ದು ಇವರು ಒಳ್ಳೆ ಕೆಲಸ ಮಾಡಬೇಕಿತ್ತು, ಮಾಡಲಿಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕಿತ್ತಿದೆ. ಅದು 100ಕ್ಕೆ 100 ನಾನು ಧೈರ್ಯ ಹೇಳಬಲ್ಲೆ. ಅದು ಎಲ್ಲಿ ನಡೀತದ ಅಲ್ಲೇ ಅವರ ಕಚೇರಿ ಇದೆ. ಯಾಕೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ? ನೀವೆಷ್ಟು ಹೋರಾಟ ಮಾಡಿದ್ರಿ? ಯಾವುದಕ್ಕೆ? ಭ್ರಷ್ಟಾಚಾರದ ವಿರುದ್ಧ. ನೋಡಿ, ಭ್ರಷ್ಟಾಚಾರದ ವಿರುದ್ಧ ನಿಮಗೇನೋ ಕೆಲಸ ಆಗಬೇಕು, ನೀವು ಹೋಗಿ ಯಾರ್ದೋ ಜಾಗಕ್ಕೂ ಹಣ ಕೊಟ್ಟು ಮಾಡ್ತೀರಿ ಅಂತಾದರೆ ಯಾರು ಹೋರಾಟ ಮಾಡಬೇಕು? ಶಕ್ವಕ್ಕೆ ಯಾರ್ದಕ್ಕೆ ಹೋರಾಟ ಮಾಡೋದು? ನನಗೆ ನಿಮ್ಮ ಕೆಲಸ ಆಗುವಾಗ ನೀವು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣ ಕೊಡ್ತೀರಿ. ಯಾರು ಕೊರ್ಪೆ ಇರೇದಾನೆ ಹೇಳುವವರು ಇದ್ದಾರೆ. ಕೆಲಸ ಆಯಿತು. ಬರುವುದೆಲ್ಲಿ ಹಣ ತಗೊಂಡು ಯಾರಿಗೆ ಆಗಲಿಲ್ಲ ಆಗ ಬರ್ತಾರೆ. ಆಗ ನೋಡಿ, ಕೆಲವು ನಾನು ಹೇಳಿದಲ್ಲ ನಿಮಗೆ, ಸ್ಟ್ರೈಕು ಕೂತೆ 1 ಗಂಟೆಯಲ್ಲಿ ಆಯಿತು ಅಂತ. ಪ್ರತಿದಿನ ಸ್ಟ್ರೈಕಿಗೆ ಕೂತ್ಕೊಳ್ಳೋದಲ್ಲ, ಜನರಿಗೆ ಸ್ವಲ್ಪ ಗೊತ್ತಾಗಲಿ ಅಂತಲೇ ಬಿಟ್ಟದ್ದು. ನಾನು ಎಲ್ಲಿ ಹೋಗಬೇಕಾ ಅಲ್ಲಿ ಹೋಗ್ತಾ ಇದ್ದೇನೆ. ನಾನು ಪ್ರಚಾರಕ್ಕಾಗಿ ಹೋಗುವುದಲ್ಲ. ನನಗೆ ಎಲ್ಲಿ ತಪ್ಪು ಅಂತ ಕಂಡಿದ ಅಧಿಕಾರಿಗಳಲ್ಲಿ ಹೋಗಿ ಮಾತಾಡ್ತೇನೆ. ನನಗೆ ಒಂದು ಹೆಮ್ಮೆ, ನಾನು ಇವತ್ತು ಯಾವುದಾದ್ರೂ ಕಚೇರಿಗೆ ಹೋಗ್ತೇನೆ ಅಂತ ಹೇಳಿದರೆ ಅಧಿಕಾರಿಗಳು ಎದ್ದು ನಿಂತು ಏನು ಮಾಡುವ ಎಲ್ಲ ಸರಿ ಆಗ್ತದೆ. ಗೊತ್ತಾಯ್ತಲ್ಲ? ಯಾವತ್ತೂ ಒಬ್ಬ ಶಾಸಕ ನಮ್ಮ ಮೇಲೆ ನೇರ ನೋಡಿ, ಮೊನ್ನೆ ಇತ್ತೀಚೆಗೊಂದು 2 ಜಾಗದ ವಿಷಯ ಬಂತು. ಅವರು ಪತ್ರಿಕೆಯಲ್ಲಿ ಕೊಟ್ಟರು, ಎಲ್ಲ ಶಾಸಕರು ಮಾಡೋದಾದರೆ ಪೊಲೀಸ್ ಸ್ಟೇಷನ್ ಯಾಕೆ ಅಂತ. ಅವರೊಳಗೆ ಹೇಳ್ತಾರೆ, ಅದರ ಬಗ್ಗೆ ನನ್ನ ಇದಿಲ್ಲ. ಆದರೆ ನನಗೆ ಕಾಣುವುದೇನು ಗೊತ್ತಾ, ಅಲ್ಲಿ ಶಾಸಕರ ಕೈವಾಡ ಇಲ್ಲದಿದ್ದರೆ, ಅವರು ಒತ್ತಡ ಹಾಕದಿದ್ದರೆ ಆ ಕಮಿಟಿಯಲ್ಲಿದ್ದ 2 ಯಾಕೆ ತೆಗೆದರು? ಅದು ಯಾರು? ಆ ಕೃಪಾಶಂಕರರು ಹುಟ್ಟು BJP RSS ಅಂಥವರನ್ನು ಮರುದಿನ ಕಮಿಟಿಯಿಂದ ತೆಗೆದರು. ತಪ್ಪು ಅಂತ ಕಾಣೋದಿಲ್ವ ನಿಮಗೆ? 2 ಇನ್ನು ಗುರುವಣ್ಣನ ಅವನನ್ನು ಬಿಡಿ, ಅವರನ್ನು ಗುರುವಣ್ಣನ್ನು ಇವರು BJP ಸಂಘದ ಮೂಲ ವ್ಯಕ್ತಿಯನ್ನೇ ಕಮಿಟಿಯಿಂದ ಬದಲಿಸಬೇಕಿದ್ರೆ ಅಲ್ಲಿ ಏನೋ ನಡೆದಿದೆ ಅಂತ ಅನಿಸೋದಿಲ್ವಾ? ಹೋರಾಟ ಆಯಿತು, ಮೀನಿನ ಇದು ಮಾಡ್ತಾರೆ ಅಂತ ಬಂತು. ನನ್ನನ್ನು ಕರೆದ್ರು ಹೋರಾಟದವರು, ನಾವು ಹೋಗಿದ್ದೆ, ಅದನ್ನು ನಿಲ್ಲಿಸಿದೆವು. ನನ್ನನ್ನು ಇದರಲ್ಲಿ ರಾಘವೇಂದ್ರ ಪ್ರಸಾದ್ ಡಾಕ್ಟ್ರು ಅವರು ಹಾಸ್ಪಿಟಲ್ ಕಮಿಟಿಯಲ್ಲಿದ್ದರು. ಹಾಸ್ಪಿಟಲ್ ಕಮಿಟಿಯಲ್ಲಿ ಒಬ್ಬ ಡಾಕ್ಟ್ರ್ ಇದ್ದರೆ ನಮಗೆ ಒಳ್ಳೆಯದಾಗ್ತದೆ, MLAಗಳಿಗೆ ಅಥವಾ ನಮಗೆ ಏನೇನು ಮಾಡ್ಬೋದು ಅಂತೇಳಿ. ಅವರಿಗೆ ಸಿಗುವುದೇನು ಗೊತ್ತಾ ನಿಮಗೆ? 2 ತಿಂಗಳಿಗೆ ಕಮಿಟಿ ಮೀಟಿಂಗ್ ಆಗುವಾಗ ಒಂದು ಬಿಸ್ಕುಟ್ ಅಂಬಡೆ, 1 ಗ್ಲಾಸ್ ಟೀ. ಅಂಥವರನ್ನು ನನ್ನನ್ನು ಕರೆದ್ರು, ಆ ಮೀನಿಂದು ನಿಲ್ಲಿಸಿದ್ರು ಅಂತ ಮರುದಿನ ಅವರನ್ನು ಕಮಿಟಿಯಿಂದ ತೆಗೆದ್ರು. ಇದು ನನಗೆ ಗೊತ್ತಿದ್ದ ವಿಷಯಗಳು. ಹಾಗಿರುವಾಗ ಶಾಸಕರು ಕಮಿಟಿಯಲ್ಲಿದ್ದ ಜನರನ್ನು ತೆಗಿಬೇಕಿದ್ರೆ ಅಲ್ಲೇನೋ ಆಗಿರ್ಬೇಕಲ್ಲ ಅಣ್ಣ. ಸರಿ, ಇನ್ನೊಂದು ಪಕ್ಷದಿಂದ ಬಂದವನನ್ನಾದರೆ ಇವರು ತೆಗೆಯೋದು ಸರಿ. ಬೇರೆ ಮುರಣಿ ಅಲ್ಪಾಡ್ದು ಬತ್ತೇರಿ, ಇನ್ನು ಗೊಬ್ಬೇರಂತ ಇದು ತೆಗೆದವರೆಲ್ಲ ಮೂಲ BJPಗರು. ಹಾಗಿರ್ಬೇಕಿದ್ರೆ ಭ್ರಷ್ಟಾಚಾರದ ಮೂಲ ಎಲ್ಲಿ ಉಂಟು ಅಂತ ನಾವು ಪ್ರಶ್ನಿಸಬೇಕಾಗಿದೆ. ಜನರಿಗೆ ಅದು ಸಾಕಾಗಿದೆ. ಈಗ ಭ್ರಷ್ಟಾಚಾರ ಇಡೀ ರಾಜ್ಯದಕ್ಕೆ ನಾನು ಹೋಗುವುದಿಲ್ಲ, ಪುತ್ತೂರಲ್ಲಂತೂ 100% ಭ್ರಷ್ಟಾಚಾರ ನಡೀತಾ ಇದೆ. ಓಕೆ, ಈಗ ಈ ಚುನಾವಣೆಗೆ ಕಾಂಗ್ರೆಸ್ನ ಅಜೆಂಡಾ ಏನು? ಅಂದರೆ ಯಾವುದನ್ನು, ಸ್ಥಳೀಯ ವಿಚಾರವನ್ನು, ಪುತ್ತೂರಿಗೆ ಸಂಬಂಧಪಟ್ಟಾಗ ಯಾವುದೇ ವಿಚಾರವನ್ನು ಇಟ್ಕೊಂಡು ನನ್ನ ಅಪೇಕ್ಷೆ ಪ್ರಕಾರ ನನಗೆ ಮೆಡಿಕಲ್ ಕಾಲೇಜಿನ ಪ್ರಯತ್ನವನ್ನಂತೂ ನಾನು ಬಿಡುವುದಿಲ್ಲ. ನಾನು ಶಾಸಕಿ ಆದರೆ 2ನೇದಾಗಿ ಕಾಲೇಜ್ ಆಗಬೇಕಿದ್ರೆ ಹಾಸ್ಪಿಟಲ್ ಮೇಲ್ದರ್ಜೆಗೆ ಹೋಗಬೇಕು. 3ನೇದಾಗಿ ಆ ಕ್ರೀಡಾಂಗಣಕ್ಕೆ ಜಾಗ ಇಟ್ಟಿದ್ದೇವೆ, ಇದಾಗಿದೆ, ಅದನ್ನು ಮಾಡುವಂಥ ಪ್ರಯತ್ನಗಳು ನಡಿಲೇಬೇಕು. ಅದರಿಂದ ಮೇಲೆ ಗ್ರಾಮೀಣ ಮಟ್ಟದಲ್ಲಿ ಬೇರೆ ಬೇರೆ ನನಗೆ ನನ್ನ ಕನಸಿನಲ್ಲಿ
ಇದನ್ನು ಪ್ರವಾಸೋದ್ಯಮಕ್ಕೆ ಇಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂತಿದೆ. ಗೆಜ್ಜೆಗಿರಿ, ಬಾಲವನ, ಕುಮಾರಧಾರ ಇದನ್ನೆಲ್ಲ, ಉಪ್ಪಿನಂಗಡಿದ್ದು ಹಿಂದೆ ಒಂದು ಭಾರಿ ಅಪೇಕ್ಷೆ ಇತ್ತು, ಕಲ್ಪನೆ ನನ್ನದೇ ಕಲ್ಪನೆ ಇತ್ತು. ಸಂಗಮ ಜಾಗವನ್ನು ನಮ್ಮ ಇದರಾಗೆ ಮಾಡಬೇಕು ಅಂತ ಬಸವಣ್ಣನವರ ಇದ್ದ ಹಾಗೆ. ಆದರೆ ಅದೇನೋ ಅಷ್ಟಮಂಗಲದಲ್ಲಿ ಬೇಡ ಅಂತ ಬಂತು ಅಂತ ಹೇಳಿದರು, ಕೈ ಬಿಟ್ಬಿಟ್ಟೆ. ಆದರೆ ಸ್ವಲ್ಪ ದೇವರಲ್ಲಿ ನಂಬಿಕೆ ಇಟ್ಟವಳು ನಾನು. ದೈವಜ್ಞರು ಹೇಳಿದ ಮೇಲೆ ಆ ಕೆಲಸ ಬೇಡ ಅಂತ ಬಿಟ್ಟಿದ್ದೇನೆ. ಆದರೆ ಎಲ್ಲವನ್ನು ಸೇರಿಸಿಕೊಂಡು ಅದನ್ನೊಂದು ಪ್ರವಾಸೋದ್ಯಮ ಕೇಂದ್ರವಾಗಿ ಪರಿವರ್ತನೆ ಆಗಬೇಕು ನಮ್ಮ ಪುತ್ತೂರು ಅಂತ ಹೇಳುವಂತಹ ಇದು. ಮಹಾಲಿಂಗೇಶ್ವರ ಅದರಲ್ಲಿ ಪ್ರಮುಖ ಸ್ಥಾನದಲ್ಲಿ ಮೆರಿಬೇಕು. ಪುತ್ತೂರಲ್ಲಿ ಯಾರು ಮೆರಿಬೇಕಿದ್ರೂ ಮಹಾಲಿಂಗೇಶ್ವರನೇ ನಮ್ಮನ್ನು ಎತ್ತಿ ಹಿಡಿಯುವುದು. ಅವನಿಗೇನಾದರೂ ಎದುರು ನಿಂತರೆ ತುಳಿಯುವುದು ಅವನೇ. ಆದ ಕಾರಣ ಮಹಾಲಿಂಗೇಶ್ವರನನ್ನು ಮೇಲೆ ಇಟ್ಟುಕೊಂಡು ನನ್ನ ಪಕ್ಷದ ನಾಯಕರು ಯಾರು, DK ಶಿವಕುಮಾರ್ ಇರ್ಬೋದು, ನಾನು ಗೌರವ ಕೊಡುವಂತಹ, ಈಗ ನಮ್ಮ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಎಲ್ಲ ಉಪಯೋಗ ಮಾಡಿಕೊಂಡು, ಪರಮೇಶ್ವರರ ಬಗ್ಗೆ ನನಗೆ ಅವರು ಸಜ್ಜನ ವ್ಯಕ್ತಿ, ಅವರನ್ನು ಅವ್ರು ನಮ್ಮ ಹಿಂದಿನ ಅಧ್ಯಕ್ಷರು ಎಲ್ಲರನ್ನು ಇಟ್ಟುಕೊಂಡು ವಾಪಸ್ಸು ಸಿದ್ದರಾಮಯ್ಯನವರು ಗೆದ್ದರೆ, ನಾವೆಲ್ಲ ಅಧಿಕಾರ ಬಂದರೆ ನನ್ನ ಈ ಕನಸಿನ ಪುತ್ತೂರನ್ನು ಒಳ್ಳೇದು ಮಾಡಬೇಕು ಅಂತ ಹೇಳುವ ಬಹಳ ನಿರೀಕ್ಷೆಯಲ್ಲಿದ್ದೇನೆ. ಓಕೆ, ಒಂದು ನೀವು ಬಿಟ್ಟರೆ 13 ಜನರಲ್ಲಿ ಆಕ್ಟಿವ್ ಆಗಿರುವವರು ಯಾರು? ಅಯ್ಯೋ, ನಮ್ಮಲ್ಲಿ ಎಲ್ಲರೂ ಆ್ಯಕ್ಟಿವ್ ನೋಡಿ, ಎಲ್ಲರೂ ಆ್ಯಕ್ಟಿವ್. ಅದು ಅವರು ಇವರು ಅಂತಿಲ್ಲ, ಯಾವುದು ನಮ್ಮದರಲ್ಲಿ ಸಮಸ್ಯೆಗಳಿಲ್ಲ. ಎಲ್ಲರೂ ಒಳ್ಳೆಯವರು, ಎಲ್ಲರೂ ಆ್ಯಕ್ಟಿವ್ ಇದ್ದಾರೆ. ಅವರವರ ಕ್ಷೇತ್ರದಲ್ಲಿ ಇರ್ಬೋದು ಅಷ್ಟೇ. ಈಗ ಸುಳ್ಯದವರು ಇಲ್ಲಿ ಆ್ಯಕ್ಟಿವ್ ಇಲ್ಲ, ಮಂಗಳೂರಿನವರು ಇಲ್ಲಿ ಆ್ಯಕ್ಟಿವ್ ಇಲ್ಲ. ಹಾಗೆ ಅಂತ ಅವರು ಏನು ನಿಷ್ಕ್ರಿಯರಲ್ಲ, ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಸೆಲೆಕ್ಟ್ ಮಾಡಿದ್ರೆ ಅದರ ಹೆಸರು ಸೂಚಿಸಲಿಕ್ಕೆ ಬಯಸ್ತೀರೋದ್ರಲ್ಲಿ ನಿಮ್ಮನ್ನು ಬಿಟ್ಟು 13 ಜನ ಅದು ನಿಮ್ಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದು ಪಾರ್ಟಿಗೂ ನನಗೂ ಬಿಟ್ಟ ವಿಷಯ. ಆದ ಕಾರಣ ನನ್ನ ಮಟ್ಟಿಗೆ ನಾನೇ ಅಭ್ಯರ್ಥಿ. ಶಕುಂತಳಾ ಮೇಡಮ್ ಅವರ ಮೇಲೆ ಇರುವಂಥ ಇನ್ನೊಂದು ಆರೋಪ ಅಂದರೆ ಇತ್ತೀಚಿನ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ, ಇತ್ತೀಚೆಗೆ ಕಾಣಿಯೂರಿನಲ್ಲಿ ಒಂದು ಘಟನೆ ನಡೆಯುತ್ತೆ, ಅತ್ಯಾಚಾರದ ಪ್ರಕರಣ ದಾಖಲಾಗುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದಷ್ಟು ಇಬ್ಬರಿಗೆ ಏಟಾಗುತ್ತೆ, ಅಂದರೆ ಅಲ್ಲಿ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ, ತಾವು ಅವರನ್ನು ಹೋಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡ್ತೀರಿ, ಯೋಗಕ್ಷೇಮ ವಿಚಾರಣೆ ಮಾಡ್ತೀರಿ. ಆದರೆ ಅಲ್ಲಿ ಸಂತ್ರಸ್ತೆ ಮಹಿಳೆ ಯಾರಿದ್ದಾರೆ ಅವರ ಮನೆಗೆ ತಾವು ಹೋಗಲಿಲ್ಲ ಅನ್ನುವಂಥ ಆರೋಪ. ಇದರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಸಂತ್ರಸ್ತೆ ಅಂತ ಹೇಳಿದರೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿರಬೇಕು. ಅಲ್ಲಿ ಏನಾಗಿದೆ ಅಂತ ಹೇಳುವಾಗ ಕೆಲವರು ಏನು ಅಸಭ್ಯವಾಗಿ ನಡ್ಕೊಂಡ್ರು ಅಂತ ಕೆಲವರು, ಅದು ನಾನು ಈ ಪ್ರಕರಣದಲ್ಲಿ ನಾನೇ ಪ್ರೆಸ್ ಮಾಡಿದ್ದೆ, ಖಂಡನೆ ಮಾಡಿದ್ದೆ. ನಾನು ಖಂಡನೆ ಮಾಡಿದ್ದು ಹೇಗೆ ಅಂದರೆ, ನಿಜವಾಗಿಯೂ ಒಂದು ಹೆಣ್ಣು ಮಗಳನ್ನು ಅಸಭ್ಯವಾಗಿ ಅವಳನ್ನು ನಡೆಸಿಕೊಂಡಿದ್ರೆ ಅಥವಾ ಅವಳ ಮೇಲೆ ಏನಾದರೂ ಬಲಾತ್ಕಾರದ ಪ್ರಯತ್ನ ಆಗಿದ್ರೆ ಅವರ ಮೇಲೆ ಅದನ್ನು ಖಂಡಿಸ್ತೇನೆ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಥವಾ ಅಮಾಯಕರಾಗಿ ತನ್ನ ಹೊಟ್ಟೆಪಾಡಿಗಾಗಿ ಹೋದವರ ಮೇಲೆ ಸಾರ್ವಜನಿಕರು ಹೊಡೆಯುವುದು ತಪ್ಪು, ಪೊಲೀಸರಿಗೆ ಕೊಡಬೇಕು ಅಂತ ಹೇಳಿದ್ದೆ. ಪತ್ರಿಕೆಯಲ್ಲಿ ಸಣ್ಣದಾಗಿ ಬಂದಿತ್ತು. ಅದು ಒಂದೇ ದಿನ ನಮ್ಮ ಪ್ರತಿಭಾ ಕುಳಾಯಿಯದ್ದು ಇದನ್ನು ಒಟ್ಟಿಗೆ ಮಾಡಿದ್ದೆ, ಅದು ಹೈಲೈಟ್ ಮಾಡಿ ಇದು ಚಿಕ್ಕದಾಗಿ. ಆದರೆ ತಕ್ಷಣ ಆಗಲೂ ನನ್ನ ಮೇಲೆ ಬಂತು, ಏನಂದರೆ ಕಾಣಿಯೂರಿನ ಬಗ್ಗೆ ಶಕುಂತಲಾ ಶೆಟ್ಟರು ಮಾತಾಡಲೇ ಇಲ್ಲ ಅಂತ ಬಂದಿತ್ತು. ಅದಕ್ಕಾಗಿ ನಾನು ಅವರನ್ನು ನೋಡಲಿಕ್ಕೆ ಹೋದೆ. ನೋಡಿ, ಎಲ್ಲೋ ಪತ್ರಿಕೆಯಲ್ಲಿ ಯಾರೋ ಮೇಲೆ ಇದಾಗಿದೆ ಅಂತ ಹೇಳಿದರೆ ಈಗ ನಾನು ಸುದ್ದಿ ಸಿಕ್ಕಿ ಹೋಗೋದಿಲ್ಲ. ಯಾಕಂದರೆ ಕೆಲವು ಕಡೆ ಒಮ್ಮೆ ಆಗಿತ್ತು,
ಒಂದು ಪ್ರಕರಣ. ಎಲ್ಲೋ ಹೋಗಿ ಸ್ಟೇಜಲ್ಲಿ ಹೋದಾಗ ಹೆಣ್ಣು ಮಗಳ ಮೇಯ್ಗೆ ಕೈ ಹಾಕಿ ಬ್ಲೌಸ್ ಎಲ್ಲ ಹರಿದಿದೆ ಅಂತ ಹೇಳೋದು. ಆಗ ನಾನು BJPಯ ಕೊನೆ ಸಂದರ್ಭ, ನನ್ನದು ಉಗ್ರ ಭಾಷಣವೂ ಆಗಿತ್ತು. ಆದರೆ ಅದರ ಮೇಲೆ ಗೊತ್ತಾಯಿತು ಅದು ನಾನು ಕಮ್ಯುನಿಸ್ಟ್ನವರ ವಿರುದ್ಧ ಮಾತಾಡಿದ್ದೆ. ಅಲ್ಲೇ ನನ್ನ ಬಂಧುಗಳಿದ್ರು, ಅವರು ಹೇಳಿದರು ಅದು ಹರಿದದ್ದಲ್ಲ, ಹರಿಸಿದ್ದು, ಕೈ ಹಾಕಿ ಅವಳೇ ಹರಿದು ಕಂಪ್ಲೇಂಟ್ ಮಾಡಿದ್ದು ಅಂತ. ಕಂಪ್ಲೇಂಟ್ ಮಾಡಿದವರ ಕಡೆಯಿಂದ ನನಗೆ ಬಂತು. ಅದರ ಮೇಲೆ ಯಾರು ಸಂತ್ರಸ್ತೆ ಅಂತ ಇದ್ದಾಳ ಅವಳ ಕಡೆಯಿಂದ ನನಗೆ ಫೋನ್ ಬರಬೇಕು, ವಿಷಯ ಬರಬೇಕು. ನಿಮಗೆ ಉದಾಹರಣೆ, ಶಮೀಮಾ ನನ್ನ ಮನೆ ಹತ್ರನೇ, ವಿಷಯ ಭಾರಿ ದೊಡ್ಡದು. ನಾನು ಕೈ ಹಾಕಿದ್ದೆ ಯಾವಾಗ ಅಂದರೆ ಅವರು ಬಂದು ಹೇಳಿದ ಮೇಲೆ. ನಾನು ಕೈ ಹಾಕಿದಾಗ ಅವರು ಬಂದು ಬೇಡ ಬೇಡ ನಾವೇ ನೋಡಿಕೊಳ್ತೇವೆ ಹೇಳಿದರೆ ನಾನು ಅಲ್ಲಿ ಬೆಲೆ ಹಾಕ್ತೇನೆ. ಅದಕ್ಕೆ ಬೇಕಾಗಿ ಆ ಕಡೆಯಿಂದ ಅದನ್ನು ವಿಚಾರವನ್ನು ಖಂಡಿಸಿದ್ದೇನೆ. ಅಲ್ಲಿ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ ನೋಡುವಂಥ ಪರಿಸ್ಥಿತಿ ಏನಾಗಲಿಲ್ಲ, ಮಾತಾಡಿ ಬರ್ಬೋದು ಇತ್ತು. ಆದರೆ ಅವರ ಕಡೆಯಿಂದ ನಮ್ಮ ಮೇಲೆ ಹೀಗೆ ಆಗಿದೆ, ಯಾರು ಮಹಿಳೆಯರು ಬರಲಿಲ್ಲ ಅಂತ ಹೇಳಿದರೆ ನಾವು ಪಟ್ಲಮೇ ಹೋಗ್ತಿದ್ದೆವು. ನಾನು ಕ್ಷೇತ್ರ ನೋಡಿ ಹೋಗಲಿಲ್ಲ ಇಷ್ಟವರೆಗೆ. ಕಷೆ ಕೊಡಿಯಲ್ಲಿ ಒಂದು ಸೌಮ್ಯ ಅಂತ ಆಗಿತ್ತು, ಮಹಿಳೆಯರನ್ನು ಕರ್ಕೊಂಡು ನಾನೇ ಹೋಗಿ ಅದರ ಬಗ್ಗೆ SP ಯಲ್ಲಿ IG ಯಲ್ಲೆಲ್ಲ ಮಾತಾಡಿದ್ದೆ. ಇದರಲ್ಲಿ ಅದು ಅವಳ ಕಡೆಯಿಂದ ಬಂದಿರಲಿಲ್ಲ. ಪತ್ರಿಕೆಯಲ್ಲಿ ನೋಡಿದೆ, ನ್ಯೂಸಲ್ಲಿ ನೋಡಿದೆ, ನಾನು ಅದಕ್ಕೆ ಅಲ್ಲೇ ಖಂಡನೆ ಕೊಟ್ಟಿದ್ದೇನೆ. ಅಷ್ಟೇ ನನಗೆ ಗೊತ್ತು, ಅದಕ್ಕಿಂತ ಹೆಚ್ಚು ಏನು ಆಗಲಿಲ್ಲ ಅಂತ ಭಾವಿಸ್ತೇನೆ. ಕೊನೆಯದಾಗಿ ತಮ್ಮ ಒಂದು ಮೆಸೇಜ್ ಅಥವಾ ಒಂದು ಸಂದೇಶ ಅಂತ ಇದ್ರೆ ಏನು ಹೇಳ್ತೀರಿ ಸಮಾಜಕ್ಕೆ, ಈ ಸಂದರ್ಭದಲ್ಲಿ? ನಾನು ಸಮಾಜಕ್ಕೆ, ಕಾರ್ಯಕರ್ತರಿಗೂ, ಈಗ ಅರ್ಜಿ ಹಾಕಿರುವ 13 ಜನರಿಗೂ, ಅಲ್ಲಲ್ಲ 13 ಜನರಲ್ಲಿ ನಮ್ಮಲ್ಲಿ ಗೊಂದಲ ಇಲ್ಲ. ನಾವು ಯಾವುದಕ್ಕೂ ನಮ್ಮ ಒಳಗೆ ಗೊಂದಲ ಇಲ್ಲ. ನಾನು ಹೇಳಿದಲ್ಲ, ನಮ್ಮ ಪುತ್ತೂರಿನ ಒಳಗಿನವರು ಮತ್ತು ಸುಳ್ಯದಲ್ಲಿದ್ದವರು ನಾವೆಲ್ಲ ಒಟ್ಟಿಗೆ ನಿಂತು ಅರ್ಜಿ ಹಾಕಿದವರು. ಒಬ್ರಿಗೊಬ್ಬರು ಇವತ್ತಿಗೂ ನಮಗೆ ಏನು ಒಬ್ಬರಲ್ಲಿ ಒಬ್ಬರಿಗೆ ನೋವಿಲ್ಲ. ಆದ ಕಾರಣ ಯಾರು ಮಂಗಳೂರಿನವರಾದರೂ ಅಷ್ಟೇ ಯಾವಾಗಲೂ ಫೋನ್ ಮಾಡಿ ಹೇಗಿದ್ದೀರಕ್ಕ ಅಂತ ಕೇಳುವಂಥವ್ರು. ಅಭ್ಯರ್ಥಿಗಳಲ್ಲಿ ಗೊಂದಲ ಇಲ್ಲ. ಎಲ್ಲರೂ ಹಾಕಿದ್ದೇ ಇರು ಪಾಡೋಡು ಅಂತ ಹೇಳಿ ನನ್ನನ್ನು ಹಾಕಿಸಿ ಅವರು ಹಾಕಿಸಿಕೊಂಡವರು ಅಷ್ಟೇ. ಆದ ಕಾರಣ ಅದರಲ್ಲಿ ಗೊಂದಲವೇ ಇಲ್ಲ. ಸಾರ್ವಜನಿಕರಿಗೆ ನಾನು ನನ್ನ ಮನವಿ ಏನಂದರೆ, ನೀವು ಮಾಡುವ ಮತದಾನ ಪುತ್ತೂರಿನ ಅಭಿವೃದ್ಧಿಯ ಕಡೆಗೆ, ಪುತ್ತೂರಿನ ಸುರಕ್ಷತೆಯ ಕಡೆಗೆ, ಪುತ್ತೂರಿನ ಯಾವಾಗಲೂ ಅದು ಸೌಮ್ಯತೆಯಲ್ಲಿ, ಒಗ್ಗಟ್ಟಿನಲ್ಲಿ, ಸೌಹಾರ್ದತೆಯಲ್ಲಿ ಇರುವ ಕಡೆಗಿರಲಿ ಅಂತ ನನ್ನ ಆಶಯ. ಜೊತೆಗೆ ಯಾವತ್ತೂ ಕೂಡ ನಾವು ನಮ್ಮ ದೃಷ್ಟಿ ಪ್ರಥಮವಾಗಿ ನಾವು ಸುರಕ್ಷಿತರಾಗಿರಬೇಕು, ಎರಡನೇದಾಗಿ ನನ್ನ ಊರು ಸುರಕ್ಷಿತವಾಗಿರಬೇಕು, ನನ್ನ ರಾಜ್ಯ ಇರಬೇಕು, ನನ್ನ ರಾಷ್ಟ್ರ ಇರಬೇಕು. ರಾಷ್ಟ್ರದಕ್ಕೆ ತೊಂದರೆ ಆಗದ ಹಾಗೆ ಮಾಡುವುದು MP ಚುನಾವಣೆಯಲ್ಲಿ. ಎಲ್ಲರನ್ನು ಗೌರವದಿಂದ ಆಳ್ವಿಕೆ ಮಾಡುವಂತಹ ಸರಕಾರ ಬರುವುದಕ್ಕೆ ಅವಕಾಶ ಮಾಡಿಕೊಡುವ ಸಂದರ್ಭದಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇಷ್ಟು ಹೊತ್ತು ವಿಸ್ತಾರವಾಗಿ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಸಾಗಿದ್ವಿ. ಒಂದಷ್ಟು ಪ್ರಶ್ನೆಗಳಲ್ಲಿ ತಮ್ಮ ಪಕ್ಷದ ಬಣ ಇದೆಯೋ ಇಲ್ಲವೋ ಅನ್ನುವಂತಹ ಗೊಂದಲ ಇತ್ತು ಜನರಲ್ಲಿ. ಅದಕ್ಕೂ ಕೂಡ ಆ ಪ್ರಶ್ನೆ ನೋಡಿ, ನನಗೆ ಅದೊಂದು ಕಾಣೋದು ಬಣ ಅಂತ ಎಲ್ಲ ಕಡೆ. ಈಗ ನಾನು ಯಾರನ್ನೋ, ನೀವು ನನ್ನ ಜೊತೆ ಬರ್ತೀರಿ, ಯಾರೊಬ್ಬ ನೋಡ್ತಾನೆ, ಓ ಸಕ್ಕೊಕ್ಕನೊಟ್ಟಿಗೆ ಹೋಗ್ತಾರೆ, ಇದು ಸಕ್ಕೊಕ್ಕನ ಗ್ರೂಪ, ಹೇಳುವವನ ದೃಷ್ಟಿಯೂ ತಪ್ಪಿದೆ. ನಾವು ದಿನಕ್ಕೊಬ್ರು ನೋಡಿ, ಸಕ್ಕೊಕ್ಕ ಹೋಗುವಾಗ ಕಾರಲ್ಲಿ ಯಾರೋ ಕೂತ್ಕೊಳ್ತಾರೆ, ಹಿಂದೆ 5 ಸೀಟು ಖಾಲಿ ಇರ್ತದೆ, ಎದುರು ಮಾತ್ರ ಸಕ್ಕೊಕ್ಕ ಇರೋದು. 5 ಜನ ಗ್ರೂಪಾಗಿ ಬಂದು ಕೂತ್ಕೊಳ್ಳೋದಲ್ಲ, ಸಕ್ಕೊಕ್ಕ ಒಬ್ಬರೇ ಹೋಗ್ತಾರೆ, ನಾನು ಬರ್ತೇನೆ ಅಂತ ಕೂತ್ಕೊಳ್ತಾರೆ. ನಾವು ಬಣ ಅಂತ ಯಾಕೆ ಮಾಡಬೇಕು? ಈಗ ಹೇಮನಾಥ್ ಶೆಟ್ಟರು ಅಪೇಕ್ಷೆ ಮಾಡುವುದು ತಪ್ಪಲ್ಲ. ಯಾಕಂದರೆ ಪಕ್ಷದಲ್ಲಿದ್ದ ಯಾರೇ ಒಬ್ಬ
ಈಗ ನಾನು ಬರುವಾಗ 4-5 ಜನ ಬಂದರು, ಅವರು ನಾಳೆ ಸ್ಪರ್ಧೆ ಮಾಡಲಿಕ್ಕೆ ಹಾಕೋದು ತಪ್ಪಲ್ಲ. ರಾಜಕೀಯಕ್ಕೆ ನೀವಾದರೂ ನಾಳೆ ಕಾಲಿಟ್ಟರೆ ರಾಜಕೀಯದಲ್ಲಿ 3. ಒಂದು, ನಾನು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ಹೇಳುವಂಥ ಇಚ್ಛೆ, ಅದು ಹೇಗಾದರೂ ಆದೀತು. ನಿಮ್ಮ ಹೊಡೆದು ಬಡ್ದು ಗಲಾಟೆ ಮಾಡಿ ಹೇಗೆ ಮಾಡಿದರೂ ಆದೀತು ಅಂತ ಇರುವಂಥದ್ದು. ಇನ್ನೊಂದು, ರಾಜಕೀಯಕ್ಕೆ ಹೋಗಬೇಕು. ಯಾಕೆ? ದುಡ್ಡು ಮಾಡಲಿಕ್ಕೆ. ಅದು MLA ಆಗಬೇಕು ಅಂತ ಇಲ್ಲ, ಅವನ ಹಿಂದೆ ಹೋದರೂ ದುಡ್ಡು ಮಾಡುವಂಥವರು ಒಂದು ವರ್ಗ ಇರ್ತಾರೆ. ಇನ್ನೊಂದು, ಅದು ವೃತ್ತ. ರಾಜಕೀಯ ಅಂದರೆ ಏನು ಗೊತ್ತಾ? ನೀವು ವೃತ್ತ ಅಂತ ಹೇಳಿದರೆ ಅರ್ಥ ಏನು? ನೀವು ವೃತ್ತ ಮಾಡುವಾಗ ಎದುರುಗಡೆ ಏನೊಂದು ಸಿಹಿ ಇಡ್ತಾರೆ, ನಿಮಗೆ ಇಷ್ಟವಾದ್ದು ಇರ್ತದೆ ಅಲ್ಲಿ, ನಿಮಗೆ ಅದು ತಿನ್ನಬೇಕು ಅಂತ ಆಗ್ತದೆ. ನಿಮ್ಮ ಮನಸ್ಸು ಹೇಳ್ತದೆ ನಿನಗೆ ಇವತ್ತು ವೃತ್ತ, ನೀನು ಮುಟ್ಟಬೇಡ ಅಂತ. ಈ ರಾಜಕೀಯವನ್ನು ನೀವು ವೃತವಾಗಿ ಪರಿಣಮಿಸಿದಾಗ, ಗ್ರಹಿಸಿದಾಗ, ರಾಜಕೀಯ ಅಂದರೆ ನಾನೇನು ಮುಟ್ಟಬಾರ್ದು, ನಾನು ಯಾರಿಗೂ ನೋವು ಮಾಡಬಾರ್ದು, ನಾನು ನನ್ನ ಸಮಾಜವನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಊರಿಗೇನೋ ಮಾಡಬೇಕು ಅಂತ ಹೇಳುವ ಭಾವನೆ ಬರೋದು ರಾಜಕೀಯವನ್ನು ವೃತವಾಗಿ ನೀವು ಸ್ವೀಕರಿಸಿದಾಗ. ಶಕ್ವಕ್ಕ ಹಾಗೆಯೇ ಆದಷ್ಟು ಪ್ರಯತ್ನ ಮಾಡಿದ್ದೇನೆ. ಆದ ಕಾರಣ 2 ಬಾರಿ ನಾನು ಶಾಸಕಿಯಾಗಿದ್ದೇನೆ. 2 ಪಕ್ಷದಿಂದ. ಒಂದೇ ಒಂದು ಕೋಮುಗಲಭೆ ಪುತ್ತೂರಿನ ಇತಿಹಾಸದಲ್ಲಿ ಆಗಲಿಲ್ಲ ಅಂತ ಹೇಳುವುದಕ್ಕೆ ಇವತ್ತಿಗೂ ಹೆಮ್ಮೆ ಪಡ್ತೇನೆ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಮತ ಸಮರ 2023 ಈ ವಿಶೇಷ ಕಾರ್ಯಕ್ರಮದ ಅತಿಥಿಯಾಗಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರು ಮಾತನಾಡಿದರೆ ಅವರಿಗೆ ಸುದ್ದಿಯ ಕಡೆಯಿಂದ ವಿಶೇಷವಾದಂತಹ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ರಾಜಕೀಯದ ಬೆಳವಣಿಗೆಗಳನ್ನು ನೋಡ್ತಾ ಮತ್ತಷ್ಟು ಮಾತನಾಡ ಅಂತ ಹೇಳ್ತಾ ನಮ್ಮ ಜೊತೆಗೆ ಇಷ್ಟು ಹೊತ್ತು ನಿರಂತರವಾಗಿ ಮಾತಾಡ್ತಾ ಸಾಗಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ನನ್ನದು ಗೌತಮ್ ಕಡೆಯಿಂದ ಮತ್ತು ಸುದ್ದಿಯ ಕಡೆಯಿಂದ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಜೊತೆಗೆ ಬರ್ತೇವೆ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581.